ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾದ ನಡೆದೊಂದುಪ್ಪುನ ನೂತ ಎನ್ಮ ದಿನದ ಸಂಧ್ಯಾಶಿವ ಭಜನೆದ 41ನೇ ದಿನದ ಸಂಧ್ಯಾಶಿವ ಭಜನೆಗೆ ಮಡ್ಯಾರ್ದ ಅಕ್ಷತಾ ಪ್ರಸಾದ್, ಸೋಮೇಶ್ವರ ಶಿವಶಕ್ತಿ ನಗರದ ಶಾಂತಿ ಹರೀಶ್, ದಿವ್ಯಾ ಬಾಲಕೃಷ್ಣ ಮುದುಂಗಾರ್ಕಟ್ಟೆ, ಶ್ರೇಯಸ್ ಕುಮಾರ್, ದಾಕ್ಷಾಯಿನಿ ಪ್ರಭಾಕರ್ ಮೂಡಿಪು ದಂಪತಿಲು ತುಡರ್ ಬೆಳಗಾದ ಚಾಲನೆ ಕೊರಿಯರು. ಸೋಮೇಶ್ವರದ ಇತಿಹಾಸ ಪ್ರಸಿದ್ಧ ಮಾಗಣೆ ದೇವಸ್ಥಾನ ಶ್ರೀ ಸೋಮನಾಥ ದೇವಸ್ಥಾನ ಜೀರ್ಣೋದ್ಧಾರದ ಬೇರೆಲು ಆದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ತಯಾರಾವುದುಂಡು. ಏಪ್ರಿಲ್ 11 ತಾರೀಕರ್ದು ಮೇ 2 ತಾರೀಕು ಮುಟ್ಟ ಬ್ರಹ್ಮಕಲಶೋತ್ಸವ ಬೊಕ್ಕ ವರ್ಷಾವಧಿ ಜಾತ್ರಾ ಉತ್ಸವಗ ಆಟನೆಲು ಆತಂಡು. ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಅಂಗವಾದ ಶ್ರೀ ಕ್ಷೇತ್ರ ಸಾನ್ನಿಧ್ಯದ ಅಭಿವೃದ್ಧಿ ಬೊಕ್ಕ ಪಾವಿತ್ರ್ಯತೆಯನ್ನು ಗೇನಡ ದೀವೊಂದು ಆರ್ಥಿಕ ಸಂಗ್ರಹನ ಉದ್ದೇಶವಾದ ದೀವೊಂದು ಸೋಮೇಶ್ವರ ಶಿವನಾಮ ಜಪ ಸಮಿತಿದಕ್ಲು ನೂತ ಎನ್ಮ ದಿನದ ಸಂಧ್ಯಾಶಿವ ಭಜನೆದ ಯೋಜನೆ ಪಾಡೊಂದು ಇಂದು ಶನಿವಾರಗ 41ನೇ ದಿನಕ್ಕೆ ದುಂಬರಿದನು. 41ನೇ ದಿನದ ಸಂಧ್ಯಾಶಿವ ಭಜನೆಯನ್ನು ಮುಡಿಪುದ ಶ್ರೀದೇವಿ ಭಜನಾ ಮಂಡಳಿದಕ್ಲು ನಡ್ಪಾತ್ ಕೊರಿಯರು.
Thank you.